ನಮಸ್ಕಾರ ಸ್ನೇಹಿತರೆ, ಟಿ ತಲಪಾಡಿ ಚಾನಲ್ಗೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಗೆದ್ದಲು ಹುಳು ಮಣ್ಣಿನ ಹುತ್ತವನ್ನು ನಿರ್ಮಿಸುವುದನ್ನು ನೀವು ನೋಡಿದ್ದೀರಿ. ಅದೇ ರೀತಿಯಲ್ಲಿ ಕಡಜ ಕೀಟಗಳು ಕೂಡ ಮಣ್ಣಿನ ಮನೆಯನ್ನು ನಿರ್ಮಿಸುತ್ತವೆ. ಒಂದು ಬಹುಮಹಡಿ ಕಟ್ಟಡ ಕಟ್ಟಬೇಕೆಂದರೆ ವಿನ್ಯಾಸಕಾರ, ಇಂಜಿನಿಯರ್, ಕೂಲಿ ಕಾರ್ಮಿಕರು ಹೀಗೆ ಹಲವು ಮಂದಿ ಪ್ರಯಾಸ ಪಡಬೇಕು. ಆದರೆ ಕಡಜ ಯಾರ ಸಹಾಯವೂ ಇಲ್ಲದೆ 7 ಅಂತಸ್ತಿನ ಮನೆಯನ್ನು ಒಬ್ಬಂಟಿಯಾಗಿ ಕಟ್ಟಿಕೊಳ್ಳುತ್ತದೆ. ಮನೆಯ ಗೋಡೆಗಳಿಗೆ ರಂಧ್ರವಿರುವ ಜಾಗಗಳಿಗೆ ಮರದ ಕೊಂಬೆಗಳಿಗೆ ಮಡಕೆಯಂತಹ ಆಕಾರದ ಗೂಡು ಕಟ್ಟುವುದರಿಂದ ಈ ಕಡಜಗಳಿಗೆ ಕೀಟಲೋಕದ ಕುಂಬಾರ ಎನ್ನುವ ಹೆಸರು ಬಂದಿದೆ. ಕಡಜ ಗೂಡು ಎಲ್ಲರೂ ನೋಡಿದ್ದೀರಿ ಅಲ್ವಾ? ಆದರೆ ಅದು ಎಲ್ಲರ ಮನೆಯಲ್ಲಿ ಗೂಡು ಕಟ್ಟುವುದಿಲ್ಲ. ಒಂದು ವೇಳೆ ಗೂಡು ಕಟ್ಟಿದರೆ ಶುಭ ಸೂಚನೆ, ಮಹಾಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳ್ತಾರೆ. ಕಡಜ ಗೂಡು ಕಟ್ಟುವ ಮಣ್ಣು ಯಾವುದೇ ಕಾಲ್ತುಳಿತಕ್ಕೆ ಒಳಗಾಗುವುದಿಲ್ಲ. ಅದು ಬಹಳ ಶ್ರೇಷ್ಠವಾದದ್ದು. ಯಾವ ಕಾಲುಗಳು ಸೋಕದ ಅಂದರೆ ಅಂತಹ ಒಂದು ವಿಶೇಷವಾದ ಮಣ್ಣಿನಿಂದ ಮಾತ್ರ ಕಡಜಗಳು ತನ್ನ ಗೂಡನ್ನು ಕಟ್ಟುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಕಡಜ ಏನಾದರೂ ಗೂಡು ಕಟ್ಟಿದರೆ 2 ಅಂಶಗಳನ್ನು ಒಳಗೊಂಡಿರುತ್ತದೆ. ಹಣಕಾಸಿನ ತೊಂದರೆ ದೂರವಾಗುತ್ತೆ, ಲಕ್ಷ್ಮೀ ದೇವಿ ಅನುಗ್ರಹ ಮನೆ ಮೇಲೆ ಇರುತ್ತದೆ. ಅಷ್ಟೇ ಅಲ್ಲ, ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಕಡಜದ ಗೂಡನ್ನು ನಾವೇ ತೆಗೆಯಬಾರದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಭಯ ಇರುವವರು ಕಡಜದ ಗೂಡನ್ನು ತೆಗೆಯಬಹುದು. ಕಡಜ ಒಳಗಡೆ ಇಲ್ಲದ ಸಮಯದಲ್ಲಿ ಕಡಜ ಗೂಡನ್ನು ತೆಗೆದು ಆ ಜಾಗದಲ್ಲಿ ಗೋಮೂತ್ರವನ್ನು ಹಾಕಿ ತೆಗೆಯಬೇಕು. ಅದರಿಂದ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾರೆ. ಗೋಮೂತ್ರ ಹಾಕಿದರೆ ಆ ಜಾಗದಲ್ಲಿ ಕಡಜ ಗೂಡನ್ನು ಮತ್ತೆ ಕಟ್ಟುವುದಿಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ನೋಡಿ ಯಾವ ರೀತಿ ಅದು ಕಟ್ತದೆ ಅನ್ನೋದು ನೋಡಿ. ಶ್ರಮ ಪಡುವಂತಹ ಅದನ್ನು ಅದರ ಶ್ರಮವನ್ನೇ ನೋಡಿ ನಮಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಿದೆ. ನೋಡಿ ಅದು ಎಷ್ಟು ದೂರದಿಂದ ಅಂದರೆ ನಾವು ನೋಡ್ತಾನೇ ಇದ್ದೆವು. ತುಂಬ ದೂರದಿಂದ ಹೋಗಿ ಆ ಮಣ್ಣನ್ನು ಉಂಡೆ ಉಂಡೆಯಾಗಿ ತಂದು ಈ ರೀತಿಯಾಗಿ ಕಟ್ತಾ ಉಂಟು. ನೋಡಿ ಅದು ಕೂಡ ಆ ಮಣ್ಣು ನಾವು ನೋಡದ ಜಾಗದ್ದೇ ಅದು ತರೋದು. ನೋಡಿ ಈಗ ಓಡಿ ಹೋಗಿ ವಾಪಸ್ ಹಾಗೆ ಬರ್ತಾ ಉಂಟು. ಬಂದು ಅದು ಮಾತ್ರ ತುಂಬ ಡೇಂಜರ್. ಯಾಕಂದರೆ ಅದು ಕಚ್ಚಿದ್ರೆ ಅದಕ್ಕೆ ಮದ್ದೇ ಇಲ್ಲ, ಆ ಥರ ತುಂಬ ಡೇಂಜರ್ ಅದು. ಆದರೂ ಅದು ತುಂಬ ನಾವು ಹತ್ತಿರ ಇದ್ದರೂ ಕೂಡ ಏನು ಮಾಡಲಿಲ್ಲ, ಏನೋ ಗೊತ್ತಿಲ್ಲ, ಏನೂ ಮಾಡಲಿಲ್ಲ. ಯಾಕಂದ್ರೆ ನಾವು ವೀಡಿಯೋ ಮಾಡ್ತಾನೆ ಇದ್ದೆವು. ಆದರೆ ಅದು ಅದರ ಕೆಲಸ ಮಾಡ್ತಾನೇ ಇತ್ತು. ಟಾರ್ಚ್ ಆನ್ ಮಾಡಿ ನಾನು ವೀಡಿಯೋ ಮಾಡ್ತಾನೆ ಇದ್ದೆ. ಆದರೂ ಅದು ಅದರ ಕೆಲಸ ಮಾಡ್ತಾನೆ ಇತ್ತು. ಹಾಗೆ ನೋಡಿ ಒಂದ್ಸಲ ಆ ಥರ ಅದಕ್ಕೆ ಶೇಪ್ ಕೊಟ್ಟು ಅದು ವಾಪಸ್ ಹಾರಿ ಹೋಗ್ತಾ ಉಂಟು. ಅದೇ ರೀತಿ ಈಗ ಸ್ವಲ್ಪ ಹೊತ್ತಲ್ಲಿ ಹಾರಿ ಬರುವಾಗ ಆ ಮನೆಯನ್ನು ಈಗ ಝೂಮ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಆ ಮನುಷ್ಯರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರಮ ಪಡ್ತದೆ, ಒಬ್ಬಂಟಿಯಾಗಿ ಎಷ್ಟು ಶ್ರಮ ಪಡ್ತದೆ. ಅದಲ್ಲದೆ ಅದರ ಹೊಟ್ಟೆಯಲ್ಲಿ ಈಗ ಮಕ್ಕಳು ಉಂಟು. ಅದು ಅಂದರೆ ಮರಿಯುವ ಸಮಯದಲ್ಲಿ ಅದು ಈ ಥರ ಗೂಡು ಕಟ್ಟೋದು ಅಂತ ಹೇಳ್ತಾರೆ. ಅದು ನೋಡಿ ಎಷ್ಟೊಂದು ಶ್ರದ್ಧೆಯಿಂದ ಶ್ರಮಪಟ್ಟು ನೋಡಿ ಯಾವ ರೀತಿ ಕೆಲಸ ಮಾಡ್ತಾ ಅಲ್ವಾ. ಇವೆಲ್ಲ ನಾವು ಆಳವಾಗಿ ನೋಡಿದರೆ ಮಾತ್ರ ನಮಗೆ ಗೊತ್ತಾಗೋದು ಹೊರತು ಇಲ್ಲದಿದ್ದರೆ ಇಂಥ ಕೀಟಗಳದ್ದು ಯಾವುದು ನಮಗೆ ಗೊತ್ತಾಗಿರೋದಿಲ್ಲ ಅಲ್ವಾ. ನೋಡಿ ಇವಾಗ ಇಷ್ಟು ಹೊತ್ತಲ್ಲಿ ಅದು ಮಣ್ಣನ್ನು ತಂದು ಎಷ್ಟು ಫಾಸ್ಟಾಗಿ ಅಂದರೆ ತುಂಬಾ ಫಾಸ್ಟಾಗಿ ಕಟ್ತಾ ಉಂಟು. ತುಂಬಾ ಫಾಸ್ಟಾಗಿ ಕಟ್ತಾನೇ ಉಂಟು. ಅದು ಆಚೆ ಈಚೆ ನೋಡೋದಿಲ್ಲ. ಅದರ ಕೈ ಕಾಲು ಹಾಗೂ ಬಾಯಿ ಎಲ್ಲ ಅದಕ್ಕೆ ತುಂಬಾ ಅದರಿಂದ ಕೆಲಸ ಮಾಡ್ತಾ ಉಂಟು ನೋಡಿ. ಇದನ್ನು ನೋಡುವಾಗ ಯಾರಿಗಾದರೂ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅದನ್ನು ತೆಗಿಲಿಕ್ಕೆ ಯಾರಿಗೂ ಮನಸ್ಸು ಬರಲಿಕ್ಕಿಲ್ಲ. ಯಾಕಂದರೆ ಅದಷ್ಟು ಶ್ರಮದಿಂದ ಮಾಡುವಂತಹ ಅದರ ಕೆಲಸ ಅಲ್ವಾ. ಹಾಗಾಗಿ ಅದನ್ನು ನಾವು ಮುರಿಯುವುದು ಬಹು ದೊಡ್ಡ ತಪ್ಪು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಕಟ್ತಾ ಉಂಟು. ಮನುಷ್ಯರಿಗಾದರೆ ಮನುಷ್ಯರು ಈ ಥರ ಬಿಲ್ಡಿಂಗ್ ಏನಾದರೂ ಕಟ್ಟಬೇಕಿದ್ರೆ ಅದಕ್ಕೆ ಎಷ್ಟು
ಜನರು ಬೇಕಾಗ್ತದೆ ಅದರ ಸಹಾಯಕ್ಕೆ. ಆದರೆ ಇದಕ್ಕೆ ಯಾವುದೇ ಸಹಾಯ ಇಲ್ಲ, ಅಷ್ಟು ಕಷ್ಟಪಡ್ತಾ ಉಂಟು. ನೋಡ್ತಿದ್ದ ಹಾಗೆ ಅದಕ್ಕೆ ಆಕಾರ ಕೊಡ್ತಾನೇ ಉಂಟು. ಅದಲ್ಲದೆ ಅದನ್ನು ನೈಸಾಗಿ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾ ಉಂಟು. ಆದರೆ ಅದು ಗೂಡು ಕಟ್ಟಿ ಅದರೊಳಗೆ ಅದು ಇಲ್ಲೀಗ ನಿಲ್ಲೋದಿಲ್ಲ. ಅದು ಮರಿ ಹಾಕ್ಲಿಕ್ಕೋಸ್ಕರ ಮಾತ್ರ ಗೂಡು ಕಟ್ಟುವಂಥದ್ದು. ಅದು ಮಾತ್ರ ಮರಿ ಇಡುವಾಗ ನಾವು ಆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅದು ರಾತ್ರಿ ಬಂದಿರಬಹುದು. ಹಾಗಾಗಿ ಮತ್ತೆ ವಿಡಿಯೋ ಮಾಡಲಿಕ್ಕೂ ತುಂಬ ಭಯ ಆಯಿತು, ಯಾಕಂದರೆ ಅದು ಕಚ್ಚಿಬಿಟ್ರೆ, ಕಣ್ಣಿಗೆ ಬಂದು ಕಚ್ಚಿಬಿಟ್ರೆ ಅನ್ನೋದು ಭಯ ಆಯಿತು. ಇವಾಗ ನೋಡಿದ್ದು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದ ಅಲ್ಲ, ಏನಾದರೂ ಮಾಡ್ತಾ ಕೈಯಿಂದ ಕೆಲಸ ಮಾಡ್ತಾ ಉಂಟಾ ಅನ್ನೋದು ಗೊತ್ತಾಗ್ತಿಲ್ಲ. ಏನೋ ಅದನ್ನು ಶೇಪ್ ಕೊಡ್ತಾ ಉಂಟು ಅಂತ ಅನ್ನಿಸುತ್ತೆ. ನಾನು ಬಹಳಷ್ಟು ಝೂಮ್ ಮಾಡಿ ವಿಡಿಯೋ ಮಾಡಿದೆ, ಆದರೂ ತುಂಬ ಝೂಮ್ ಮಾಡಲಿಕ್ಕೂ ಭಯ ಆಯಿತು ಹತ್ತಿರ ಹೋಗಲಿಕ್ಕೆ. ನೋಡಿ ಅದರದ್ದೊಂದು ದೇಹದ ಆಕಾರ ನೋಡಿ ಯಾವ ರೀತಿ ಇದೆ ಅಂದರೆ, ಅದರ ಹೊಟ್ಟೆ ಏನಿಲ್ಲ, ಅದೊಂದು ಕಡ್ಡಿ ಥರ ಸಪೂರದ ಕಡ್ಡಿ ಅಷ್ಟಿದೆ. ಆಮೇಲೆ ಅದರ ಮುಖ ದೊಡ್ಡದಿದೆ. ಆಮೇಲೆ ಹಿಂಬದಿ ತುಂಬ ನುಸಿಯ ಥರ ಇದೆ ಅಷ್ಟೇ. ಆದರೆ ಇದು ಯಾವ ರೀತಿ ಇಷ್ಟು ಸಣ್ಣ ಕೀಟ ಮಾಡ್ತದೆ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ವಾ. ನೋಡಿ ಇದು ಮರುದಿವಸ ನೋಡುವಾಗ ಇದರ ಮಧ್ಯದಲ್ಲಿ ಇಟ್ಟಂತಹ ರಂಧ್ರವನ್ನು ಮುಚ್ಚಿ ಆಮೇಲೆ ಅದರ ಮೇಲೆ ಏನೋ ಮಾಡ್ತಿತ್ತು, ಮರಿಗಳನ್ನು ನೋಡ್ತಿದ್ದದ ಏನೋ ಗೊತ್ತಿಲ್ಲ, ಮರಿ ಹಾಕಿತ್ತು. ಆಮೇಲೆ ನೋಡುವಾಗ ಅದು ಅಲ್ಲೇ ಹತ್ತಿರದಲ್ಲೇ ಆಚೆ ಈಚೆ ಹೋಗ್ತಾ ಇತ್ತು. ಆಮೇಲೆ ನಮ್ಮ ಮನೆಯಲ್ಲಿ ಅದನ್ನು ತೆಗೆದು ಬಿಟ್ಟರು, ಯಾಕಂದರೆ ಮಕ್ಕಳಿರುವಾಗ ಅದಿದ್ದರೆ ತುಂಬ ಡೇಂಜರ್ ಅನ್ನೋದಕ್ಕೋಸ್ಕರ ತೆಗೆದು ನೋಡುವಾಗ ಅದರಲ್ಲಿ 5 ಹುಳಗಳಿತ್ತು. 5 ಹುಳಗಳಂದರೆ ಅದು ರಾತ್ರಿ ಮರಿ ಇಟ್ಟಿರೋದು ಕಾಣಬೇಕು. ಆಮೇಲೆ ಆ ಹುಳಗಳು ಅಲ್ಲೇ ಇತ್ತು. ಆದರೆ ಕೀಟ ಬಂದು ಕಚ್ಚುತ್ತದ ಅನ್ನೋದು ಹೆದರಿಕೆ ಆಯಿತು ನಮಗೆ. ಆದರೆ ಏನು ಮಾಡಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್